ನಾನು ನಿಮಗೊಂದು ನಿನ್ನೆ ವಿಷಯ ಹೇಳಿದ್ದೆ ನಿನ್ನೆ ವ್ಲಾಗಲ್ಲಿ. ನಾಳೆ ಕಾವೇರಿ ಸಂಕ್ರಮಣ ಒಂದು ಸ್ವೀಟ್ ಮಾಡಿದ್ದೇನೆ ಅಂತ. ಆ ಸ್ವೀಟ್ ಏನು ಅಂತ ನೋಡಿ. ಅದರ ಮೊದಲೊಂದು ಕತೆ ಉಂಟು. ಅದು ಏನಂದರೆ, ಮೊದಲಿನ ಕಾಲದಲ್ಲಿ ಜನ್ಮಾಷ್ಟಮಿ ಮಾಡಲಿಕ್ಕೆ ಆಗಿನ ಕಾಲದಲ್ಲೆಲ್ಲ ತುಂಬ ಕಷ್ಟ ಅಲ್ವಾ. ನನಗೆ ಗೊತ್ತಿಲ್ಲ, ನನ್ನ ಅಜ್ಜಿ ಮುತ್ತಜ್ಜಿ ಹೇಳ್ತಿದ್ದ ಕತೆ ಇದು. ಹಾಗಾಗಿ ಅವರು ಜನ್ಮಾಷ್ಟಮಿ ಆಚರಿಸಲಿಕ್ಕೆ ಫೈನಾನ್ಷಿಯಲ್ ಹಣ ಇರ್ತಿರಲಿಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್. ಸೊ ಮನೆಯಲ್ಲಿದ್ದ ದೊಡ್ಡ ಮಕ್ಕಳನ್ನು ಅಂದರೆ ಹಿರಿಯ ಮಕ್ಕಳನ್ನು ಕೊಂಡೋಗಿ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಜೀತಕ್ಕೆ ಕೆಲಸಕ್ಕೆ ಇಡ್ತಿದ್ರಂತೆ. ಹಾಗೆ ಇಟ್ಟ ಮಕ್ಕಳನ್ನು ಮತ್ತೆ ಜೀತದಿಂದ ಬಿಡಿಸಿ ತರುವುದು ದೀಪಾವಳಿ ಹಬ್ಬಕ್ಕೆ ಕರ್ಕೊಂಡು ಬರ್ತಿದ್ರಂತೆ. ಆ ಖುಷಿಗೆ ಮಕ್ಕಳಿಗೆ ಸ್ವೀಟ್ ಮಾಡಿ ಆಗಿನ ಕಾಲದಲ್ಲಿ ಪಾಯಸ ಅದು ಇದೆಲ್ಲ ಇರಲಿಲ್ಲ ಅಂತೆ. ಅಂದರೆ ಶ್ರೀಮಂತರು ಮಾಡ್ತಿದ್ರು, ಈ ಪುವರ್ಸ್ ಬಡವರಿಗೆಲ್ಲ ಅದೆಲ್ಲ ಆಗ್ತಿರಲಿಲ್ಲ. ಸೊ ಹಾಗಾಗಿ ಅಕ್ಕಿಯನ್ನು ನೈಸಾಗಿ ಕಡೆದು ನೀರು ದೋಸೆಗಿಂತ ತೆಳು ಮಾಡಿ ಅದರಿಂದ ಒಂದು ಸ್ವೀಟನ್ನು ಮಾಡಿ ಬಿಡಿಸಿ ತಂದ ಮಕ್ಕಳಿಗೆ, ಜೀತದಿಂದ ಬಿಡಿಸಿ ತಂದ ತಮ್ಮ ಹಿರಿಯ ಮಕ್ಕಳಿಗೆ ಅಂದರೆ ದೊಡ್ಡ ಮಕ್ಕಳಿಗೆ ಸ್ವೀಟ್ ಬಾಯಿ ಸಿಹಿ ಮಾಡ್ತಿದ್ರಂತೆ. ಇದನ್ನು ಕಾವೇರಿ ಸಂಕ್ರಮಣದ ಸ್ಪೆಷಲ್ ಅಂತ ಹೇಳ್ತಿದ್ರು. ನಮ್ಮ ಮನೆಯಲ್ಲಿ ನಾನೇ ಹಿರಿಯವಳು, ನಾನೇ ದೊಡ್ಡ ಮಗಳು. ನನಗೆ ನನ್ನ ಅಜ್ಜಿ ಮಾಡಿ ಕೊಡ್ತಿದ್ರು, ನನ್ನ ಅಜ್ಜಿ ಮಾಡ್ತಿದ್ರು. ಅಂದರೆ ಅವರ ಮಗಳು ಕೂಡ ಹಿರಿಯ ಮಗಳು. ಸೊ ಹಾಗಾಗಿ ಮಾಡಿ ಕೊಡ್ತಿದ್ರು. ಈಗ ನಾನು ಮೊದಲು ಅದು ಮಾಡ್ತಿರ್ಲಿಲ್ಲ. ಏನಾದರೂ ಪಾಯಸ ಏನಾದರೂ ಮಾಡಿ ನನ್ನ ಮಗನಿಗೆ ಸ್ವೀಟ್ ಕೊಡ್ತಿದ್ದೆ. 1-2-3 ವರ್ಷದಿಂದ ನಾನು ಕೂಡ, ಅಂದರೆ ನನ್ನ ಮಗ ಚಿಕ್ಕ ಇರುವಾಗ ಅವನು ಎಂಥ ಸಹ ತಿಂತಿರಲಿಲ್ಲ. ಈಗೊಂದು 3 ವರ್ಷದಿಂದ ನಾನು ಕೂಡ ಅದೇ ಮಾಡ್ತಿದ್ದೇನೆ. ಹಾಗೆ ನಾನು ಕೂಡ ನಿನ್ನೆ ರಾತ್ರಿ ಮಾಡಿಟ್ಟಿದ್ದೇನೆ. ನನ್ನ ಮಗ ಸಹ, ಅವನು ಕೂಡ ಫಸ್ಟಿನವ. ಅದು ಫಸ್ಟಿನ ಮಕ್ಕಳಿಗೆ ಸಿಹಿ ಕೊಡಲೇಬೇಕು ಈ ಸಂಕ್ರಮಣಕ್ಕೆ. ಅದಕ್ಕೋಸ್ಕರ ಸಿಹಿ ಏನಾದರೂ, ಈಗ ಕೆಲವರು ಅದನ್ನೇ ಮಾಡಲಿಕ್ಕೆ ಹೋಗುವುದಿಲ್ಲ. ಬೆಲ್ಲ ಹಾಕಿ ಸಿಹಿ ಮಾಡಿ ಏನಾದರೂ ಬಾಳೆ ಎಲೆಯಲ್ಲಿ ಅಥವಾ ಏನಾದರೂ ಹಾಕಿ ಆ ರೀತಿ ಕಡುಬು ಥರ, ಸಿಹಿ ಕಡುಬು ಥರ ಎಲ್ಲ ಕೆಲವರು ಮಾಡ್ತಾರೆ. ಹೀಗೇ ಮಾಡಲಿಕ್ಕೆ ಹೋಗುವುದಿಲ್ಲ. ನನ್ನ ಅಜ್ಜಿ ಮಾಡ್ತಿದ್ದದ್ದು ನನಗೆ ಗೊತ್ತಿತ್ತು. ಸೊ ನಾನು ಹಾಗೇ ಮಾಡಿದೆ. ಅವರದೇ ಟೇಸ್ಟ್ ಬರಲಿಲ್ಲ, ಆದರೂ ನಾನು ಮಾಡಿದ್ದೇನೆ ಅಷ್ಟೇ. ಇವತ್ತಿದು ಸಂಕ್ರಮಣದ ಸ್ಪೆಷಲ್. ನಮಗೆ ಅಜ್ಜಿ ಯಾವಾಗಲೂ ವರ್ಷ ಸಂಕ್ರಮಣಕ್ಕೆ ಬರುವಾಗ ಈ ಕತೆ ಹೇಳ್ತಿದ್ರು. ಮತ್ತು ನಮಗೆ ಅದು ನಾವು ತುಳುವಲ್ಲಿ ಅದಕ್ಕೆ ಮಣ್ಣಿ ಅಂತ ಹೇಳ್ತೇವೆ. ಸೊ ಅದು ಕಾವೇರಿ ಸಂಕ್ರಮಣದು ತುಳುನಾಡಿದು ಸ್ಪೆಷಲ್ ಅಷ್ಟೇ. ಆ ಮಣ್ಣಿಯನ್ನು ನೀವು ಸ್ವಲ್ಪ ನೋಡಿ ಬನ್ನಿ. ನಾನಿಲ್ಲಿ 3/4 ಕಪ್ಪಷ್ಟು ಅಕ್ಕಿಯನ್ನು 2 ಗಂಟೆ ನೆನೆಲಿಕ್ಕೆ ಹಾಕಿದ್ದೆ. ಈಗ ಅದನ್ನು ತೊಳೆದು ಗ್ರೈಂಡರಿಗೆ ರುಬ್ಬಲಿಕ್ಕೆ ಹಾಕ್ತಿದ್ದೇನೆ. ಈಗ ರುಬ್ಬಿ ಆಯಿತು. ತುಂಬ ತೆಳು ಮಾಡಬೇಕು, ತುಂಬ ನೈಸಾಗಿ ಕಡಿಬೇಕು ಮತ್ತು ತೆಳು ಮಾಡಬೇಕು. ನೀರು ದೋಸೆಗಿಂತ ತೆಳು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕು. ಆನಂತರ ಸ್ವಲ್ಪ ಬೆಲ್ಲ, ಲೈಟ್ ಸಿಹಿ ಸಹ ಮಾಡ್ಬೋದು, ತುಂಬ ಸಿಹಿ ಕೂಡ ಮಾಡ್ಬೋದು. ನಾನಿಲ್ಲಿ ಮೀಡಿಯಮಲ್ಲಿ ಮಾಡ್ತಿದ್ದೇನೆ, ತುಂಬ ಸಲ್ಲ. ಬೆಳಗಿನ ಹೊತ್ತು ತುಂಬ ಸಿಹಿ ಬೇಡ ಅಂತ. ಇನ್ನು ಸ್ವಲ್ಪ ಅದಕ್ಕೆ ತೆಂಗಿನಕಾಯಿ, ಇದು ರುಚಿಗೆ. ತೆಂಗಿನಕಾಯಿ ಆ್ಯಡ್ ಮಾಡಲಿಕ್ಕಿಲ್ಲದಿದ್ದರೆ ಫಸ್ಟಿಗೆ ರುಬ್ಬುವಾಗಲೇ ತೆಂಗಿನಕಾಯಿ ತುರಿದು ಹಾಕಿದರೆ ಅದು ಕೂಡ ನೈಸ್ ಆಗ್ತದೆ, ಅದು ಕೂಡ ಒಳ್ಳೆ ಟೇಸ್ಟ್ ಬರ್ತದೆ. ನಾನಿದು ಮಿಡ್ಲಲ್ಲಿ ತೆಂಗಿನಕಾಯಿ ತಿನ್ನಲಿಕ್ಕೆ ಸಿಕ್ಕಿದರೆ ಸ್ವಲ್ಪ ಒಳ್ಳೆಯದಾಗ್ತದೆ ಅಂತ ತೆಂಗಿನಕಾಯಿ ತುರಿದು ಹಾಕ್ತಿದ್ದೇನೆ. ಈಗ ಇದನ್ನು ಲೋ ಫ್ಲೇಮಲ್ಲಿಟ್ಟು ಚಂದ ಮಗುಚುತ್ತ ಕುದಿಸಬೇಕು. 2 ಏಲಕ್ಕಿ ಹಾಕಬೇಕು. ಇದು ಒಂದು ಫ್ಲೇವರಿಗೆ. ಲವಂಗ ಕೂಡ ಹಾಕ್ಬೋದು. ಈಗ
ತಿರುಗಿಸ್ತಾ ಇರಬೇಕು, ತಳ ಹಿಡಿತದೆ ಬೇಗ, ಅದಕ್ಕೋಸ್ಕರ ತಿರುಗಿಸ್ತಾ ಇರಬೇಕು ಅದನ್ನು. ನೋಡಿ ತಳ ಹಿಡಿದಿದೆ. ಈಗ ಸ್ವಲ್ಪ ಹದಕ್ಕೆ ದಪ್ಪ ಆಗ್ತಾ ಬಂದಿದೆ ನೋಡಿ. ಇನ್ನೂ ಸಹ ಗಟ್ಟಿ ಆಗಬೇಕು. ಗಟ್ಟಿ ನಮಗೆ ಎಷ್ಟು ತಿರುಗಿಸ್ಲಿಕ್ಕೆ ಆಗ್ತದೆ ಅಷ್ಟು ಗಟ್ಟಿ ಬೇಯಿಸಬೇಕು. ದಪ್ಪ ಗಟ್ಟಿ ಬರಬೇಕದು. ನೋಡಿ ತುರಿದು ಹಾಕಿದ್ರಿಂದ ಅದು ನನಗೆ ತುಂಬ ಚೆಂದ ಕಾಣ್ತದೆ, ಬಾಯಿಗೆ ಸಿಗುವಾಗ ತುಂಬ ಟೇಸ್ಟ್ ಆಗ್ತದೆ. ಈಗ ಒಂದು ಬಟ್ಟಲಲ್ಲಿ ಅಥವಾ ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಸವರಿ. ಮೊದಲೆಲ್ಲ ಈಗ ಪ್ಲೇಟಲ್ಲಿ ಹಾಕ್ತಿರಲಿಲ್ಲ, ಅದು ಮರ ಅಂತ ಏನು ಹೇಳ್ತೇವೆ, ಅದಕ್ಕೆ ಬಾಳೆ ಎಲೆ ಹಾಕಿ ಅದರಲ್ಲಿ ಹಾಕ್ತಿದ್ರು. ಅದು ಮತ್ತು ಸಹ ಪರಿಮಳ ತುಂಬ ಟೇಸ್ಟ್ ಆಗ್ತಿತ್ತು, ಬಾಳೆ ಎಲೆದು ಸ್ಮೆಲ್. ನಾವೆಲ್ಲ ಈಗ ಬಟ್ಟಲಲ್ಲಿ ತುಪ್ಪ ಹಾಕಿ ನಾನು ಬಟ್ಟಲಿಗೆ ಹಾಕ್ತಿದ್ದೇನೆ ನೋಡಿ. ಇದು ನಾನು ನೈಟ್ ಮಾಡಿಡುವುದು, ಬೆಳಿಗ್ಗೆ ಆಗುವಾಗ ಹೇಗೆ ಆಗ್ತದೆ ನೋಡಿ. ಇನ್ನೂ ಸಹ ಸ್ವಲ್ಪ ಗಟ್ಟಿ ಬೇಯಿಸ್ಬೋದು, ಇನ್ನೂ ಸಹ ಗಟ್ಟಿ ಬರುವವರೆಗೂ. ನೋಡಿ ಬೆಳಿಗ್ಗೆ ಆಗಿದೆ, ಬೆಳಿಗ್ಗೆ ನೋಡಿ ಈಗ ಎಷ್ಟು ಗಟ್ಟಿಯಾಗಿದೆ, ಹಲ್ವ ಥರ ಆಗಿದೆ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಯಾವಾಗಲೂ ಚಿಕನ್, ಫಿಶ್, ಮಟನ್, ಎಗ್ ಬೇಕಾ? ಇವತ್ತೇನಿಲ್ಲ, ಖಾಲಿ ಅನ್ನ ಟೊಮೆಟೊ ಸಾರು ಅಷ್ಟೇ, ಸಾಕಲ್ವಾ? ಒಂದೊಂದು ದಿನ ಹಾಗೆ ಊಟ ಮಾಡಬೇಕು. ಯಾವಾಗಲೂ ಎಂತಕ್ಕೆ ಟೊಮೆಟೊ ಸಾರು ಮಾಡೋದು ನೋಡ್ತೀರಾ? ಬೇಡಲ್ವಾ? ಟೊಮೆಟೊ ಸಾರು ನಿಮಗೆ ಗೊತ್ತಿಲ್ವಾ? ಇವತ್ತೇನಿಲ್ಲ, ಸಿಂಪಲ್ ಅಂದರೆ ಸಿಂಪಲ್ ಟೊಮೆಟೊ ಸಾರು. ಮತ್ತೆ ನೋಡಬೇಕು ಏನಾದರೂ ಸೈಡಿಗೆ ಒಂದು ಹಪ್ಪಳ ಅಥವಾ ಮಜ್ಜಿಗೆ ಮಿರ್ಚಿ ಹಾಗೇನಾದರೂ. ಓಕೆಯಾ? ಡನ್. ಬನ್ನಿ ನೋಡಿ, ಫ್ರೆಶ್ ಗಿಡದಿಂದ ಇವತ್ತು ತೆಗೆದ ಬದನೆಕಾಯಿ. ಇದನ್ನು ಪಲ್ಯ ಮಾಡುವ, ಗೊಜ್ಜು ಮಾಡುವ ಅಂತ ಇದ್ದೆ, ನನ್ನ ಮಗನಿಗೆ ಬೇಡ ಅಂತೆ. ಸೊ ಬೇರೆ ಏನಿಲ್ಲ ಇವತ್ತು, ಅದಕ್ಕೋಸ್ಕರ ಅವನು ಊಟ ಮಾಡಬೇಕಲ್ಲ, ಅಕ್ಕಿ ಬದನೆಕಾಯಿ ಕ್ಯಾನ್ಸಲ್, ಟೊಮೆಟೊ ಸಾರು ಫಿಕ್ಸ್. ಹಾಗೆ ಟೊಮೆಟೊ ಸಾರು ಇವತ್ತು, ಬದನೆಕಾಯಿ ನಾಳೆ ನಮಗೆ ಆಗ್ತದೆ. ನಾಳೆ ಆದರೆ ಎರಡು ಮೂರು ತರಕಾರಿ ಐಟಮ್ಸ್ ಮಾಡ್ತೇನೆ, ಅದರಲ್ಲಿ ಯಾವುದಾದ್ರೂ ಅವನು ಊಟ ಮಾಡ್ತಾನೆ. ಇದು ನಮಗೆ ಆಗ್ತದೆ. ಫ್ರೆಶ್ ಉಂಟು ನೋಡಿ. ಇನ್ನೊಂದು ವಿಷಯ ಗೊತ್ತುಂಟಾ, ನಾನಿಲ್ಲಿ ಕಿಚನಲ್ಲಿ ಅಡುಗೆ ಮಾಡುವಾಗ ಕೂಡ ಮೊಬೈಲಲ್ಲಿ ಹಿಂದಿ ಸಾಂಗ್ ಇಟ್ಕೊಂಡು ಅಡುಗೆ ಮಾಡೋದು. ನನಗೆ ಸಾಂಗ್ಸ್ ಅಂದರೆ ತುಂಬ ಇಷ್ಟ, ನನ್ನ ವೀಕ್ನೆಸ್ ಸಾಂಗ್ಸ್ ಅಂದರೆ. ಸಾಂಗ್ ಕೇಳ್ತೀರಾ? ಕೇಳಿ. ಟೊಮೆಟೊ ಕಟ್ ಮಾಡ್ತಿದ್ದೇನೆ.
ಇವತ್ತು ನಾನು ನಾನ್ ವೆಜ್ ನಾನು ತಿನ್ನೋದಿಲ್ಲ, ಹಾಗಾಗಿ ಸಂಜೆ ಎಲ್ಲರೂ ಇವತ್ತು ಮತ್ತೆ ವೆಜ್ಜೆ, ನಾನ್ ವೆಜ್ ಇಲ್ಲ. ಇವತ್ತು ಫುಲ್ ವೆಜ್. ನನ್ನೊಬ್ಳು ವೆಜ್ ಪ್ರಿಯೆ ಸಿಸ್ಸಿದ್ದಾಳೆ, ಅವಳಿಗೆ ಇವತ್ತು ತುಂಬಾ ಖುಷಿ ಆಗ್ಬೋದು ವೆಜ್ ಅಂತ ಅಲ್ವಾ ಜ್ಯೋತಿ? ವೆಜ್ ಪ್ರಿಯೆ ಜ್ಯೋತಿ, ನನ್ನೊಬ್ಳು ಜಾನ್ ಸಿಸ್ಸಿ. ನನ್ನ ಹಪ್ಪಳ ನೋಡಿ ಕಪ್ಪಾಯ್ತು ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ. ಹಲೋ, ಏನ್ರಿ ವಿಡಿಯೋ ನೋಡ್ತೀರಿ, ನಿಮ್ಮಷ್ಟಕ್ಕೆ ನಗಾಡ್ತೀರಿ, ಇಷ್ಟಾದ್ರೊಂದು ಲೈಕ್ ಕೊಡಲಿಕ್ಕೆ ಯಾಕ್ರಿ ಇಷ್ಟೊಂದು ಕಂಜೂಸ್ ಮಾಡ್ತೀರಾ? ವ್ಯೂ ಬಂದಷ್ಟು ಲೈಕ್ ಇಲ್ಲ ಅಲ್ರಿ. ಸ್ಪೆಷಲ್ ಐಟಮ್ ಸಾಂಬಾರ್ ಮತ್ತೆ ಹಪ್ಪಳ ಮತ್ತೆ ಮಿರ್ಚಿ ನೋಡಿ, ಊಟ ಎಲ್ಲ ಆಗಿ ಫುಲ್ ನೈಟ್ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೇನೆ. ನೈಟ್ ಕಿಚನ್ ಕ್ಲೀನ್ ಮಾಡಬೇಕಾ ಒಂದು ಪ್ರಶ್ನೆ. ಹೌದು, ಮಾಡಲೇಬೇಕು. ಯಾಕೆಂದರೆ ಅಡಿಗೆ ಕೋಣೆ ಅನ್ನಪೂರ್ಣೇಶ್ವರಿ ಇರುವ ಕೋಣೆ, ಅದು ಯಾವಾಗಲೂ ಶುದ್ಧವಾಗಿ ಕ್ಲೀನಾಗಿದ್ರೇ ಚಂದ, ಒಳಿತು, ಶ್ರೇಯಸ್ಸು. ಸೊ ಕಿಚನು, ಗ್ಯಾಸ್ ಸ್ಟವ್ ಮತ್ತು ಕಿಚನು ರಾತ್ರಿ ಎಷ್ಟೇ ಸುಸ್ತಾದರೂ ಕಷ್ಟ ಆದರೂ ಕ್ಲೀನ್ ಮಾಡಿಯೇ ಮಲಗಬೇಕು. ಮೊದಲು ನಾನು ಮಾಡ್ತಿರಲಿಲ್ಲ, ಈಗ ಅಭ್ಯಾಸ ಆಗಿದೆ. ಬೆಳಿಗ್ಗೆಗೆ ಬಾದಾಮ್ ಕೊಡಲಿಕ್ಕೆ ಬಾದಾಮನ್ನು ನೀರಲ್ಲಿ ಹಾಕ್ತಿದ್ದೇನೆ. ಇನ್ನೊಂದು ಕಿಚನ್ ಟಿಪ್ಸ್ ಏನು ಗೊತ್ತುಂಟಾ? ಬಾದಾಮ್ ಹೀಗೆ ಹಾಳಾಗ್ತದೆ ನೋಡಿ, ಡಬ್ಬಿಯಲ್ಲಿ ಹಾಕಿದರೆ ಅದರ ಕಲರ್ ಚೇಂಜ್ ಆಗ್ತದೆ, ಹೀಗೆ ಹುಳು ಎಲ್ಲ ಆಗ್ತದೆ. ಅದಕ್ಕೋಸ್ಕರ ನೀವು ಬಾದಾಮನ್ನು ಡಬ್ಬಿಗೆ ತುಂಬಿಸುವಾಗ ಅದರೊಟ್ಟಿಗೆ ಒಂದು 4 ಲವಂಗವನ್ನು ಹಾಕಿಟ್ರೆ ಬಾದಾಮ್ ಏನಾಗುವುದಿಲ್ಲ. ಬಾದಾಮ್ ಫ್ರೆಶ್ ಆಗಿ ಚಂದ ಇರ್ತದೆ. ಹೀಗೇನೆ ನಿಂತಿದ್ರೆ ನೋಡಿ, ತುಂಬ ಸಮಯ ಆದರೆ ಅದೊಂಥರ ಕಲರ್ ಚೇಂಜ್ ಆಗಿರ್ತದೆ ನೋಡಿ. ಮತ್ತು ಡಬ್ಬದಲ್ಲೆಲ್ಲ ಹುಡಿ ನಿಂತಿರ್ತದೆ ನೋಡಿ, ಕಾಣ್ತದ? ಅದಕ್ಕೋಸ್ಕರ ನಾನಿದು ತೊಳಿಲಿಕ್ಕೆ ಉಂಟು, ಆ ಬಾದಾಮ್ ಮುಗಿಸ್ಲಿಕ್ಕೆ ಉಂಟು, ಆನಂತರ ಇದನ್ನು ತುಂಬಿಸ್ತೇನೆ. ಅದಕ್ಕೆ 4 ಲವಂಗ ಹಾಕಿಟ್ರೆ ಹಾಗೇನೆ ಇರ್ತದೆ. ಓಕೆ, ಇದೊಂದು ಕಿಚನ್ ಟಿಪ್ಸ್. ಹೇಗಾಯಿತು ಇವತ್ತಿನ ವಿಡಿಯೋ, ಇವತ್ತಿನ ಬ್ಲಾಗ್? ಇಷ್ಟವಾದರೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ನನ್ನ ಚಾನಲನ್ನು ಶೇರ್ ಮಾಡಿ. ನಾಳೆ ಸಿಗುವ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಬಿ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.